ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ದೂರದ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸುಮಾರು 4 ರಿಂದ 5 ಕುಟುಂಬಗಳು ಊರೂರು ತಿರುಗುತ್ತಾ ತಮ್ಮ ಚಿಕ್ಕ ಮಕ್ಕಳು ಹಾಗೂ ಸಾಕು ಪ್ರಾಣಿಗಳ ಜೊತೆಗೂಡಿ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳುತ್ತಾ ಕುಲ ಕಸುಬು ಮಾಡುತ್ತಾ ಜೀವನವನ್ನ ಸಾಗಿಸ್ತಾ ಇದ್ರು. ಹಳೆ ಲೋಹಗಳಿಂದ ವಿಗ್ರಹಗಳನ್ನು ತಯಾರಿಸುವ ಕೆಲಸವಾಗಿದ್ದು ಊರೂರು ಅಲೆಯುತ್ತಾ ಇರಬೇಕಾದ್ರೆ ಇಂದು ಬೇಲೂರು ಪಟ್ಟಣದ ಜಿಪಿ ನಗರದ ಹೇಮಾವತಿ ಮಂಜುನಾಥ್ ಅವರ ಖಾಲಿ ನಿವೇಶನದಲ್ಲಿ 4 ತಾತ್ಕಾಲಿಕ ಟೆಂಟ್ಗಳನ್ನು ಹಾಕಿ ತಿನ್ನತೊಡ್ತಾ ಇದ್ದಾರೆ. ಅವರಿಗೆ ಬೇಲೂರು ಸೋಷಿಯಲ್ ಸರ್ವಿಸ್ ಟೀಮ್ ಮಾನವೀಯ ನೆಲೆಯಿಂದ ದಿನನಿತ್ಯ ಬಳಕೆಯ ವಸ್ತುಗಳ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕಿಟ್ಗಳನ್ನು ವಿತರಣೆ ಮಾಡಿ ಮಾತನಾಡಿದ ರೈತ ಮುಖಂಡ ಸ್ವಾಮಿಗೌಡ ಅವರು, ಮಾನವೀಯತೆಯ ಮುಂದೆ ಯಾವುದೂ ಇಲ್ಲ, ಮಾನವ ಒಳಿತಿಗಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ ಎಂದು ಹೇಳಿದರು. ಇವರು ಕರೋನಾ ಸಂದರ್ಭದಲ್ಲಿ ಫಸ್ಟ್ ವೇವಿಂದ ಇಲ್ಲಿವರೆಗೂ ಕೂಡ ಅವರ ಏನು 24x7 ನಿರಂತರ ಸಾಮಾಜಿಕ ಕಾರ್ಯಗಳು, ಸಮಾಜ ಸೇವೆ ಮತ್ತು ಶವ ಸಂಸ್ಕಾರ ಈ ಥರದ ಕೆಲಸನ ಅಷ್ಟು ಸುಲಭ ಅಲ್ಲ ಮಾಡೋದು. ಅದನ್ನು ನಿರಂತರವಾಗಿ ಮುಂದುವರಿಸಿ ಬಂದಿರತಕ್ಕಂಥ ಈ ಸ್ನೇಹಿತರಿಗೆ ನಾನು ಎಷ್ಟು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು. ಮತ್ತು ಈ ಥರದ ಏನು ಕುಟುಂಬಗಳು ಇಂಥವರ ಮೇಲೆ ಕನಿಕರ ವ್ಯಕ್ತಪಡಿಸಿ ಮತ್ತು ಮಾನವೀಯತೆ ಭಾಳ ದೊಡ್ಡದು, ಮನುಷ್ಯತ್ವ ಅಂತಕ್ಕಂಥದ್ದು, ಆ ಮಾನವೀಯತೆಗೆ ಒಂದು ಕನ್ನಡಿಯನ್ನು ಹಿಡಿದಿದ್ದಾರೆ, ಕೈಗನ್ನಡಿ ಆಗಿದೆ ಇವರು ಇವತ್ತು ಮಾಡಿರ್ತಕ್ಕಂಥದ್ದು. ಇವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಆ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಇದನ್ನು ಸಹಾಯ ಮಾಡಿ ನೀವು ವಿತರಣೆ ಮಾಡಿದಂಥ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಕೈ ಮುಗಿದು ಕೇಳ್ತೀನಿ. ಈ ಸಂದರ್ಭದಲ್ಲಿ ಫಾಜಿಲ್, ಆಶಿಕ್, ಸಂಪತ್ ಮಾಸ್ತರ್, ಅಶು, ನಿಷಾದ್, ಜಮೀಲ್, ಮುಸಾಂಬಿಲ್, ಕಾಸಿಯಾ, ಅಸ್ಗರ್, ಗೌರವ ಸಲಹೆಗಾರರಾದ ರೈತ ಸಂಘದ ಮುಖಂಡ ಸ್ವಾಮಿಗೌಡ ಮುಂತಾದವರು ಹಾಜರಿದ್ದರು. ಯೋಗೇಶ್ ಪಿಜೆ, ವಿ4 ನ್ಯೂಸ್, ಹಾಸನ.